ಸಮಾಜ ಸೇವಾ ಸಹಕಾರಿ ಸಂಘ ನಿಯಮಿತ ಬಂಟ್ವಾಳ ಇದರ 13ನೇ ಶಾಖೆ ಗುರುವಾರ ಮೆಲ್ಕಾರ್ನ ಆರ್ಆರ್ ಕಮರ್ಷಿಯಲ್ ಸೆಂಟರ್ನ ನೆಲ ಅಂತಸ್ತಿನ ಕಟ್ಟಡದಲ್ಲಿ ಶುಭಾರಂಭಗೊಂಡಿತು. ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಉದ್ಘಾಟಿಸಿದರು. ಮಾಜಿ ಸಚಿವ ಪಿ ರಮಾನಾಥರಯ್ಯವರು ಸೇಫ್ ಲಾಕರ್ ಅನ್ನು ಉದ್ಘಾಟಿಸಿದರು. ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ ಪ್ರಭಾಕರ್ ಭಟ್ ಅವರು ಭೇಟಿ ನೀಡಿ ಶುಭ ಹಾರೈಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾಣಿಲ ಶ್ರೀಗಳು ದೀಪ ಪ್ರಜ್ವಲಿಸಿದರು. ಪ್ರಧಾನ ವ್ಯವಸ್ಥಾಪಕ ಬೋಜಮೂಲ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಘ ನಡೆದು ಬಂದ ಹಾದಿಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ದಿನಾಂಕ 24/5/1981 ಆಗಿನ ಸರ್ಕಾರದ ಹಣಕಾಸು ಮತ್ತು ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಂ ವೀರಪ್ಪ ಮೊಯ್ಲಿಯವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾಯಿತು. ಬ್ಯಾಂಕ್ ಆಗ ಕೇವಲ 131 ಸದಸ್ಯರನ್ನೊಳಗೊಂಡು ರೂಪಾಯಿ 22,620 ಪಾಲು ಬಂಡವಾಳದೊಂದಿಗೆ ತನ್ನ ವ್ಯವಹಾರವನ್ನು ಪ್ರಾರಂಭಿಸಿತ್ತು. ಕಟ್ಟಡದ ಮಾಲಕ ರಾಮರಾಜ್ ರಾವ್ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸೀತಾರಾಮ್ ಬಂಗೇರ ಕೊಲ್ಯ ಅವರನ್ನು ಸನ್ಮಾನಿಸಲಾಯಿತು. ಠೇವಣಿ ಪತ್ರವನ್ನು ಮಾಜಿ ಸಚಿವ ಬಿ ರಮಾನಾಥರಯ್ಯವರು ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಬ್ಯಾಂಕ್ ಹಾಗೂ ಶಾಖೆ ಆಯಾ ಸಮುದಾಯದ ಏಳಿಗೆಗೆ ಕಾರಣವಾಗುತ್ತದೆ. ಸಮಾಜ ಸೇವಾ ಸಹಕಾರಿ ಬ್ಯಾಂಕ್ ಆರ್ಥಿಕವಾಗಿ ಅಭಿವೃದ್ಧಿಯ ಕಾರ್ಯದ ಜೊತೆಗೆ ಸಮಾಜದ ಅಭಿವೃದ್ಧಿಗೂ ಕಾರಣವಾಗಿದೆ ಎಂದರು. ಪಕ್ಷದ ಕಾರ್ಯಕರ್ತೆ ಅರ್ಥದವರೆಗೂ ಪುಣೆಯ ಮಂಡಲ ಸದಸ್ಯೆ ಈ ರಾಜ್ಯದಲ್ಲಿ ಆಗಿರ್ತದೆ ಡಾಕ್ಟರ್ ಅಹಮದ್ ಮಲ್ಲಪಾಲಕ್. ಅನೇಕ ಸಂದರ್ಭಗಳು ಈಗಲೇ ಒಡನಾಟಲಿತ್ತು. ಬೇರೆ ಬೇರೆ ಸಂದರ್ಭಗಳು ಕಾರಣ ಒಂದು ಸ್ನೇಹಾಚಾರ ನಂಗಿತ್ತು. ಬಹುಶಃ ವಯಸ್ಸಿನ ನಿಂಗೆ ಅಂತರ ಇತ್ತಂದ ಕೆಲವು ಸಾಮಾಜಿಕ ಚಟುವಟಿಕೆಗಳ ಸಂದರ್ಭಗಳು ಬಾಲಕರಿಗೆ ಭಾರಿ ಮುಕ್ತದ ವ್ಯಕ್ತಿಯಾಗಿರುವುದನ್ನು ನಾನು ಈ ಸಂದರ್ಭ ನೆನಪು ಮಲ್ಪುವುದು. ಸ್ವಾತಂತ್ರ್ಯ ಹೋರಾಟಗಾರರಾದ ಬಂಟ್ವಾಳ ತಾಲೂಕಿನಲ್ಲಿ ಒಂದು ಹಿರಿಯ ಚೇತನವಾದ ಸಾಮಾಜಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ರಾಜೇಶ್ ನಾಯ್ಕ್ ಅವರು ಅಮೂಲ್ಯ ಸ್ವಸಹಾಯ ಗುಂಪಿನ ಸದಸ್ಯರನ್ನ ಗೌರವಿಸಿದ್ರು. ಬಳಿಕ ಮಾತನಾಡಿದ ಅವರು, ಸಹಕಾರಿ ಸಂಘಗಳು ಜಿಲ್ಲೆಯ ಆರ್ಥಿಕ ಚೈತನ್ಯವನ್ನ ಹೆಚ್ಚಿಸಿದೆ. 5 ರಾಷ್ಟ್ರೀಯ ಬ್ಯಾಂಕುಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಹುಟ್ಟಿರುವುದು ನಮ್ಮ ಹೆಮ್ಮೆ ಎಂದು ಹೇಳಿದರು. ಸಾಲ ವಸೂಲಾತಿಯಲ್ಲೂ ಮುನ್ನಡೆ ಕಾಣುವುದು ಬ್ಯಾಂಕ್ ಹಾಗೂ ಗ್ರಾಹಕರ ನಡುವಿನ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಒಂದು ಆರ್ಥಿಕ ಪುನಶ್ಚೇತನ ಕೋರ್ಪೊರೇಷನ್ ಈ ಭಾಗದ ಒಂದು ಅಂಗಾಂಗ ಪನೋಲಿ ಹಾಕೊಂಡು ಈ ಒಂದು ಸೊಸೈಟಿ ಸಹಕಾರಿ ಸಂಘದ 13ನೇ ಶಾಖೆ ಉದ್ಘಾಟನೆ ಆಗುವುದು. ಕೆಲವು ಜನ 13 ನಂಬರ್ ಬಂದ ಅನ್ಲಕ್ಕಿ ನಂಬರ್ ಕೆಲವು ಜನಕ್ಕೆ ಅಂಡ್ ಮತ್ತೆ ಹೆಚ್ಚು ಜನ ಗೊತ್ತಿದ್ದು 14 ನಂಬರ್ ಬಂದ ಭಾರಿ ಲಕ್ಕಿ ನಂಬರ್ ಅಂತ ಭಾರಿ ಲಕ್ಕಿ ನಂಬರ್ ಅಂತ. ಸಹಕಾರಿ ಸಂಘ ನಮ್ಮ ಒಟ್ಟಾರೆ ಗ್ರಾಮೀಣ ಪ್ರದೇಶಗಳು ಜನಕಿನ ಆರ್ಥಿಕ ವ್ಯವಸ್ಥೆ ಭಾರಿ ಆರ್ಥಿಕ ಶಕ್ತಿ ಕೊರನಂಚಿನ ವ್ಯವಸ್ಥೆ ಇತ್ತನೆ ಈ ಸಹಕಾರಿ ಸಂಘಗಳು. ಕುಲಾಲ ಕುಂಬಾರ ಯುವ ವೇದಿಕೆಗೆ ಆರ್ಥಿಕ ನೆರವಿನ ಚೆಕ್ ಅನ್ನು ಹಸ್ತಾಂತರಿಸಿದ್ರು. ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಅಮಿಂಬಳ ಬಾಳಪ್ಪರ ಸಹಕಾರ ಚಿಂತನೆ ಇಂದು 13 ಶಾಖೆಗಳ ಮೂಲಕ ವಿಸ್ತಾರಗೊಂಡಿರುವುದು ಇಡೀ ಸಮಾಜಕ್ಕೆ ಹೆಮ್ಮೆ ಎಂದರು. ಬಂಟ್ವಾಳದ ಒಂದು ಕಾರ್ಯಕ್ರಮದ ಯಾನಿ ತುಯಿ ಬಕ್ಕ ಆರ್ನ ಪಾತ್ರ ಬಕ್ಕ ಆರ್ನ ಮನೋಭಾವ ಆರು ಸಮಾಜದ ಮಿತ್ತೆ ದೀನಂಚಿನ ಪ್ರೀತಿ ಬೊಕ್ಕ ಸಮಾಜದ ಹಿಂದುಳಿದ ವರ್ಗದ ಮಿತ್ತು ದೀನಂಚಿನ ಔದಾರ್ಯ ಇನ್ನೇನು ಪೂರ ತೂದು ಭಾರ್ಯಾತ್ಯಂಕ ಪ್ರಭಾವ ಕಡೆಗೆ ಒಂಜಿ ದಿನ ಅವೇ ಸಂದರ್ಭ ಆರು ಪಂಡೇರಿ ಒಂಜಿ ಸಮಾಜ ಸೇವಾ ಬ್ಯಾಂಕ್
ಮಾಜಿ ಶಾಸಕ ಕಲ್ಲಡ್ಕ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಪದ್ಮನಾಭ ಕೊಟ್ಟಾರಿ ಪಿಗ್ಮಿ ಸಂಗ್ರಹಣಾ ಯಂತ್ರವನ್ನು ಹಸ್ತಾಂತರಿಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ರವೀಂದ್ರ ಕಂಬಳಿ, ತಾಲೂಕು ಪಂಚಾಯತ್ ಸದಸ್ಯ ಸಂಜೀವ ಪೂಜಾರಿ, ಪುರಸಭಾಧ್ಯಕ್ಷ ಮೊಹಮ್ಮದ್ ಶರೀಫ್, ಉಪಾಧ್ಯಕ್ಷೆ ಜೆಸಿಂತಾ ಡಿಸೋಸಾ, ಸದಸ್ಯ ಅಬೂಬಕರ್ ಸಿದ್ದಿಕ್, ಶ್ರೀ ಕ್ಷೇತ್ರ ಪಣೋಲಿ ಬೈಲಿನ ಪ್ರಧಾನ ಅರ್ಚಕರಾದ ವಾಸುದೇವ ಮೂಲ್ಯ, ಪಾಣೆಮಂಗಳೂರು ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಜಯಶಂಕರ ಬಾಸ್ರಿತಾಯ, ಬಂಟ್ವಾಳ ತಾಲೂಕು ಕುಲಾಲ ಸುಧಾರಕ ಸಂಘದ ಅಧ್ಯಕ್ಷೆ ಜಯಂತಿ ಗಂಗಾಧರ್, ಆರ್ಆರ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ನ ಕಟ್ಟಡದ ಮಾಲಕ ರಾಮರಾಜ್ ರಾವ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸೀತಾರಾಮ್ ಪಂಗೇರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಸಹಕಾರಿ ಸಂಘದ ಅಧ್ಯಕ್ಷ ಸುರೇಶ್ ಕುಲಾಲ್, ಉಪಾಧ್ಯಕ್ಷ ಪದ್ಮನಾಭ ವಿಟ್ಲ, ನಿರ್ದೇಶಕ ಅರುಣ್ ಕುಮಾರ್ ಕೆ ಉಪಸ್ಥಿತರಿದ್ದರು. ನಿರ್ದೇಶಕರಾದ ವಿಶ್ವನಾಥ್ ಕೆಬಿ, ರಮೇಶ್ ಸಾಲಿಯನ್, ನಾಗೇಶ್ ಬಿ, ಎಂ ವಾಮನ ಟೈಲರ್, ಸುರೇಶ್ ಎನ್, ಸತೀಶ್, ವಿಜಯ್ ಕುಮಾರ್, ಜಯಂತಿ, ವಿದ್ಯಾ, ಜನಾರ್ದನ್ ಬೊಂಡಾಲ, ಜಗನ್ನಿವಾಸ್ ಗೌಡ, ಎಂಕೆ ಗಣೇಶ್ ಸಮಗಾರ, ವಿಜಯಲಕ್ಷ್ಮಿ, ಶಾಖಾ ವ್ಯವಸ್ಥಾಪಕರಾದ ಸುಂದರ್ ಮೂಲ್ಯ ಹಾಜರಿದ್ದರು. ನೂತನ ಶಾಖೆಯ ಉದ್ಘಾಟನೆಯ ದಿನವೇ 2,32,00,000ಕ್ಕೂ ಮಿಕ್ಕಿ ಠೇವಣಿ ಸಂಗ್ರಹಿಸಿ ಸಮಾಜ ಸೇವಾ ಸಹಕಾರಿ ಸಂಘ ದಾಖಲೆಯನ್ನ ಸೃಷ್ಟಿಸಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.